ಮೋಡದ ಮಳೆ, ನರಿಗಳ ಕೂಗಾಟ, ಕಾಗೆಗಳ ಹಾರಾಟ. ನಮ್ಮವರಾದ ಶಂಕದುರ್ಗ ಕೆರಲು ಹೆಣ್ಣೊಬ್ಬಳು ಕೊಲ್ಲುತ್ತಾ ಮುಂದೆ ಬರುತ್ತಿದ್ದಾಳಂತೆ. ಎದುರಿಸಬೇಕಾದ ನಿಮ್ಮ ಧರ್ಮ ನಡೀತೀರ ಕಡೆ ನೋಡು. ಕೈಯಲ್ಲಿ ವಿಧ ವಿಧದ ಆಯುಧ. ನಮ್ಮವರಾದಂತಹ ಶಂಕದುರ್ಗ ಯಾಕೆ ಕೊಂದವರು ಯಾರು? ನಾನೇ. ನೀನೇ? ನಿನ್ನ ಎದುರಿಗೆ ನಿಂತವ ಸಾಮಾನ್ಯ ಭಾವಿಸಿಕೊಳ್ಳಬೇಡ. ಯಾರು? 14 ಲೋಕದ ದೀಪಲ ಮಹಿಷಾಸುರ ಎಂಬುದಾಗಿ ನನ್ನ ಹೆಸರು. ಯಾರು ನೀನು? ಯಾಕೆ ಬಂದೆ? ಯಾಕೆ ನಮ್ಮವರನ್ನು ಕೊಂದೆ? ಬಂದಂತ ದುಡ್ಡು ನನ್ನ ದಬ್ಬಾಳಿಕೆ ನಿನಗೇನಾದ್ರೂ ಇನ್ನೂ ಕೊಲ್ತೇನೆ. ಏನ್ ಮಾಡ್ತಿ? ಅಹಂಕಾರವನ್ನು ಮುರಿಸುವುದಕ್ಕಾಗಿ ವ್ಯವಸ್ಥೆ ಮಾಡಿದವರು ದೇವತೆಗಳಿದು. ಪಕ್ಷ ವಹಿಸಿಕೊಂಡು ಬಂದಿದ್ದೇನೆ. ನೀನು ತಲೆ ಬಾಗಿ ಬದುಕುತ್ತೀಯೋ ತಲೆಯನ್ನು ಕಳ್ಕೊಳ್ತೀಯೋ?